ಡಿಜೆ ಅಮ್ಯೂಸ್ಮೆಂಟ್ನ ನೇತೃತ್ವದಲ್ಲಿ ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೈಕಂಬ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಉಪ್ಪಳ ಫೆಸ್ಟ್ಗೆ ಚಾಲನೆ ದೊರಕಿತು. ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಸದಸ್ಯೆ ಫರೀದಾ ಸಕೀರ್ ಉಪ್ಪಳ ಫೆಸ್ಟ್ಗೆ ಚಾಲನೆಯನ್ನ ನೀಡಿದರು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ಬರ್ಕಾಡಿ ಮುಖ್ಯ ಅತಿಥಿಗಳಾಗಿದ್ದರು. ಈ ಸಂದರ್ಭ ಫೆಸ್ಟ್ ಕೋಆರ್ಡಿನೇಟರ್ ಅರ್ಜುನ್ ತಾಯ್ಲಂಕಡಿ, ಐಲಾ ಕ್ಷೇತ್ರ ಟ್ರಸ್ಟಿ ಬೋರ್ಡ್ ಅಧ್ಯಕ್ಷ ನಾರಾಯಣ್ ಹೆಗಡೆ, ಮಂಗಲ್ಪಾಡಿ ಪಂಚಾಯತ್ ಸದಸ್ಯ ಬಿಎಂ ಮುಸ್ತಫಾ, ಅಬ್ದುಲ್ ರಜಾಕ್, ಆಯಿಷತ್ ಪರಿಸಾ, ಸಂಸಾದ್ ಬೇಗಂ, ಸುಜಾತಾ ಶೆಟ್ಟಿ, ಅಬ್ದುಲ್ ಜಲೀಲ್, ವಿಜಯಕುಮಾರ್ ರೈ, ಹಮೀದ್ ಕೋಸ್ಮಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಅದ್ಭುತ ದೃಶ್ಯಗಳು, ರಾಬೋಟ್ ಪ್ರಾಣಿಗಳ ಪ್ರದರ್ಶನ, ಹಿರಿಯರಿಗೆ ಹಾಗೂ ಕಿರಿಯರು ಆನಂದಿಸಲು ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಮರಣಬಾವಿಗಳು, ಫುಡ್ ಕೋರ್ಟ್ಸ್, ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸ್ಟಾಲ್ಗಳು ಉಪ್ಪಳ ಫೆಸ್ಟ್ನ ವಿಶೇಷತೆಗಳಾಗಿವೆ. ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಫೆಸ್ಟ್ ಪ್ರದರ್ಶನ ನಡೆಯಲಿದೆ.